ವಿಶ್ವವಿದ್ಯಾನಿಲಯದ ನಿರೆಲ್ಡು ಶಿವಗಿರಿ ಮಠ ವರ್ಕಳ ಕೊಣಾಜೆ ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠದ ಒಟ್ಟು ಸೇರಿಗೆಡು ಮುಖ್ಯಮಂತ್ರಿ ಸಿದ್ದರಾಮಯ್ಯರನ ಉಪಸ್ಥಿತಿಡು ಡಿಸೆಂಬರ್ 3 ತಾರೀಖಿಗೆ ನಡಪೆರ ಒಪ್ಪುನ ಶತಮಾನ ಮಹಾಪ್ರಸ್ಥಾನ ಮಹಾತ್ಮ ಗಾಂಧೀಜಿ ಬೊಕ್ಕ ಶ್ರೀ ನಾರಾಯಣಗುರು ಸಂವಾದ ಶತಮಾನೋತ್ಸವದ ಪೂರ್ವ ತಯಾರಿ ಸಭೆ ಉಳ್ಳಾಲದ ಧಾರ್ಮಿಕ ಸಾಮಾಜಿಕ ಮುಖಂಡರು ಶ್ರೀಮತಿ ದೇವಕಿ ಉಳ್ಳಾಲ್ರನ ಬಂಡಿಕೊಟ್ಯದ ಸ್ವರ್ಣಕುಂಭ ಇಲ್ಲಡು ಬುಧವಾರ ರಾತ್ರಿ ನಡೆತಂದು ಸಮಾಲೋಚನಾ ಸಭೆಟು ಪಾಲ್ಪಡೆದು ಪಾತೆರ್ನ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಶತಮಾನದ ಮಹಾಪ್ರಸ್ಥಾನ ಶ್ರೀ ನಾರಾಯಣಗುರು ಮಹಾತ್ಮ ಗಾಂಧಿಯರನ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮ ಪಕ್ಷ ಧರ್ಮ ರಾಜಕೀಯ ರಹಿತವಾದ ಮಾತೆರ್ಲ ಒಟ್ಟು ಸೇರೊಂದು ಆಚರಿಸಾವುನ ಕಾರ್ಯಕ್ರಮ ಕೊಣಾಜದ ಮಣ್ಣಡು ನಡಪೆರಗುಂಡು ಮಹಾನ್ ಚೇತನದ ಸಂಗಮದ ಶತಮಾನೋತ್ಸವದ ಐತಿಹಾಸಿಕ ಕಾರ್ಯಕ್ರಮಡು ಮಾನ್ಯ ಮುಖ್ಯಮಂತ್ರಿಯಲ್ಲ ಪಾಲ್ಪಡೆರ ಉಳ್ಳಿರು ಅಂಚಾದು ಮಾತಾ ಬಂದಲು ಈ ಕಾರ್ಯಕ್ರಮಡು ಪಾಲ್ಪಡೆದು ಕಾರ್ಯಕ್ರಮನ ಯಶಸ್ವಿ ಮಲ್ಪಡು ಪಂಡದು ತೆರಿಪಾಯರು. ನಾನು ಪ್ರಪ್ರಥಮವಾಗಿ ದೇವಕಕ್ಕನವರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಅವರಿಗೆ ಪಾಪ ಒಂದು ಮೊನ್ನೆ ನಾನು ಬಂದು ಅಸೌಖ್ಯದ ಕಾಲು ನೋವು ವಿಪರೀತ ಕಾಲು ನೋವು ಇತ್ತು. ಆದರೂ ಕೂಡ ಅವರ ಸಾಮಾಜಿಕವಾದ ಚಿಂತನೆ ಏನೇ ಮನೆ ವಿಚಾರ ಏನಾದರೂ ಕೂಡ ಆರೋಗ್ಯ ಏನಾದರೂ ಕೂಡ ಸಮಾಜಕ್ಕೆ ಏನು ಒಳಿತಾಗುವ ಕೆಲಸ ಆಗ್ತದೆ ಆ ಸಂದ ಒಂದು ಹೆಜ್ಜೆ ಮುಂದೆ ನಿಂತು ಒಂದು ಸೈಲೆಂಟಾಗಿ ಒಂದು ಸುದ್ದಿ ಇಲ್ಲದೆ ಆ ಒಂದು ಕೆಲಸ ಮಾಡುವವರು. ಈ ಒಂದು ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಮತ್ತು ಮಹಾತ್ಮ ಗಾಂಧೀಜಿಯವರು ಪ್ರಥಮ ಬಾರಿಗೆ 100 ವರ್ಷ ಹಿಂದೆ ಭೇಟಿಯಾದರು. 100 ವರ್ಷ ಹಿಂದೆ ಭೇಟಿಯ ಉದ್ದೇಶ ಅಂತ ಹೇಳಿದರೆ ಆವಾಗ ನಮ್ಮ ದೇಶ ಮತ್ತು ನಮ್ಮ ಪ್ರದೇಶದ ಮತ್ತು ಸಾಮಾಜಿಕವಾದ ಪರಿಸ್ಥಿತಿ ಬೇರೆ, ಈಗ ಮತ್ತು ಆಗಿ ಬಹಳಷ್ಟು ವ್ಯತ್ಯಾಸ ಇದೆ. ಆಗಿನ ಕಾಲಕ್ಕೆ ಅನುಗುಣವಾಗಿ ಹೇಗೆ ನಮ್ಮ ಧ್ವನಿ ಇಲ್ಲದವ್ರಿಗೆ ನಾವು ಧ್ವನಿ ಆಗಬೇಕು, ಶಕ್ತಿ ಇಲ್ಲದವ್ರಿಗೆ ಶಕ್ತಿ ಆಗಬೇಕು ಎಂಬ ಉದ್ದೇಶದಿಂದ ಇಬ್ಬರು ಮಹಾಪುರುಷರು ಬಹುಶಃ ಚರ್ಚೆ ಮಾಡಿಕೊಂಡು ಈ ದೇಶಕ್ಕೆ ಬೇಕಾಗುವಂಥ ಎಲ್ಲ ಹಲವಾರು ಚರ್ಚೆ ಮಾಡಿಕೊಂಡು ಅದನ್ನು ಸಂವಿಧಾನ ಮುಖಾಂತರ ಅನುಷ್ಠಾನ ಮಾಡಲಿಕ್ಕೆ ಕೂಡ ಇವತ್ತು ಅವರ ಆ ಕನಸಿನ ಭಾರತವನ್ನು ಅವತ್ತು ಚರ್ಚೆ ಮಾಡಿದರು. ಅದರ 100ನೇ ವರ್ಷದ ಕಾರ್ಯಕ್ರಮವನ್ನು ವಿಶ್ವದ ಎಲ್ಲ ಕಡೆ ಇವತ್ತು ಬ್ರಹ್ಮಶ್ರೀ ನಾರಾಯಣಗುರು ಮತ್ತು ಮಹಾತ್ಮ ಗಾಂಧಿ ಕಾರ್ಯಕ್ರಮವನ್ನು ವಿಶ್ವದ ಎಲ್ಲ ಕಡೆ ಆಚರಿಸ್ತಿದ್ದಾರೆ. ಕಳೆದ ವರ್ಷ 100ನೇ ವರ್ಷದ ಕಾರ್ಯಕ್ರಮವು ಪ್ರಾರಂಭವಾದ ರೋಮಿನಲ್ಲಿ, ಅದು ಅದನ್ನು ಉದ್ಘಾಟನೆ ಮಾಡಿದ ಅವತ್ತಿನ ಪೋಪ್ ಜಾನ್ ಪೌಲ್ ಅವರು. ನಾನು ಕೂಡ ಅಲ್ಲಿ ಪ್ರತಿನಿಧಿಯಾಗಿ ಆ ಕಾರ್ಯಕ್ರಮ ನಾನು ಕೂಡ ಭಾಗವಹಿಸಿದ್ದೆ, ನಾನು ಕೂಡ ಭಾಷಣ ಕೂಡ ಕೊಟ್ಟಿದ್ದೆ. ಈ ದೇಶ ಮಟ್ಟದ ಕಾರ್ಯಕ್ರಮ ಎಲ್ಲಿ ಆಯಿತು, ಡೆಲ್ಲಿಯಲ್ಲಿ ಪ್ರಧಾನಮಂತ್ರಿಯವರು ಉದ್ಘಾಟನೆ ಮಾಡಿದರು. ಸೊ ಈ ರಾಜ್ಯ ಮಟ್ಟದ ಕಾರ್ಯಕ್ರಮ ಎಲ್ಲಿ ಆಗಬೇಕಂತ ಚರ್ಚೆ ಇದ್ದಾಗ ಬಹುಶಃ ನಮಗೆ ಭಾಗ್ಯ, ನಮ್ಮ ಕೊಣಾಜೆ ಮಣ್ಣಿನಲ್ಲಿ ಬಹುಶಃ ವಾರ್ಷಿಕ 100 ವರ್ಷದ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ಹಮ್ಮಿಕೊಳ್ತಿದ್ದಾರೆ. ನಮ್ಮ ರಾಜ್ಯ ಮಟ್ಟದ ಸಮಿತಿ ಮಾಡಿ BK ಹರಿಪ್ರಸಾದ್ ಅಧ್ಯಕ್ಷ ವಹಿಸಿ, ರಕ್ಷಿತ್ ಶಿವರಾಮ್ ಇರಲಿ, PV ಮೋಹನ್ ಇರಲಿ, ಇವರೆಲ್ಲ ಅಲ್ಲಿಯ ಆ ಒಂದು ಕೆಲಸ ಕಾರ್ಯ ಮೇಲೂ ಸಹ ನೋಡುವಾಗ ತಳಮಟ್ಟದಲ್ಲಿ ನಮ್ಮ ಕ್ಷೇತ್ರದ ಕಾರಣ ಇದನ್ನು ಅತ್ಯಂತ ಯಶಸ್ವಿಗೊಳಿಸಿ ಇಡೀ ಒಂದು ದೊಡ್ಡ ಮಟ್ಟದ ಪಾವಿತ್ರತೆ ಉತ್ಸವ ಕಾರ್ಯಕ್ಕೆ ಪರಿವರ್ತನೆ ಮಾಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಒಂದು ಜವಾಬ್ದಾರಿ. ಈ ಬಗ್ಗೆ ಚರ್ಚೆ ಮೊನ್ನೆ ಕರೆದಾಗ ಹುಷಾರಿಲ್ಲ, ಅದು ಅವರು ಇವತ್ತು ಆ ಒಂದು ಅವ್ರ ಬಹುಶಃ ಇವತ್ತು ಕರೆದು ನನ್ನನ್ನಲ್ಲಿ ಸ್ವಾಮೀಜಿಯನ್ನು ಇನ್ನಿತ ಕರೆಸಿಕೊಂಡು ನಾಡಿದ್ದು ನೀವೆಲ್ಲ ಅಲ್ಲಿ ಬರಬೇಕಂತ ಕೊಡಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ. ಆದ ಕಾರಣ ನಾಡಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇವತ್ತು ಬರಬೇಕು. ಅದು 3ನೇ ತಾರೀಕಿಗೆ ಬಹುಶಃ ಇವತ್ತು ಬೆಳಿಗ್ಗೆ 10 ಗಂಟೆಗೆ ತಾವೆಲ್ಲ ಅಲ್ಲಿ ಬಂದು ಸೇರಬೇಕು. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಇರ್ತಾರೆ, ಪರಮ ಪೂಜ್ಯ ದೊಡ್ಡ ಮಟ್ಟದ ನಮ್ಮ ವರಕಲದ ಬ್ರಹ್ಮಶ್ರೀ ನಾರಾಯಣಗುರು ಅಲ್ಲಿಯ ವರ್ಕಲ ಅಲ್ಲಿಯ ನಮ್ಮ ಮುಖ್ಯಸ್ಥರು ಪರಮ ಸ್ವಾಮೀಜಿ ಇರ್ತಾರೆ. ಭಾಳಷ್ಟು ಬೆಳಿಗ್ಗೆ ಅಲ್ಲಿ ಬಹುಶಃ ಧಾರ್ಮಿಕ ಕಾರ್ಯಕ್ರಮಗಳಿದೆ. ಅದರ ನಂತರ ಸಭಾ ಕಾರ್ಯಕ್ರಮ ಇದೆ. ನಮ್ಮ ಕೇಂದ್ರದ KC ವೇಣುಗೋಪಾಲ್ ಅವರು ಮತ್ತು ಇಲ್ಲಿಯ ಸಂಸದ ಬ್ರಿಜೇಶ್ ಚೌಟ್ರು ಎಲ್ಲ ನಮ್ಮ ಉತ್ಸವ ದಿನೇಶ್ ಗುಂಡು ಎಲ್ಲ ಮಂತ್ರಿಗಳು, ನಿಗಮದ ಅಧ್ಯಕ್ಷರುಗಳು, ಎಲ್ಲ ಪಕ್ಷದವರು ಕೂಡ ಇದು ಪಕ್ಷರಹಿತವಾಗಿ, ಧರ್ಮರಹಿತವಾಗಿ, ರಾಜಕೀಯ ರಹಿತವಾಗಿ ಆಚರಿಸುವಂತಹ ಒಂದು ಕಾರ್ಯಕ್ರಮ. ಇದು ನಾವೆಲ್ಲರೂ ಕೂಡ ಸೇರಿ ಇದನ್ನು ಯಶಸ್ವಿಗೊಳಿಸಬೇಕಾದ್ರೆ ಅದು ಈ ಊರಿಂದಲೂ ಕೂಡ ತಾವು ಬರಬೇಕು, ನಿಮ್ಮ ನೆರೆಕರನ್ನು ಕರ್ಕೊಳ್ಬೇಕು. ನನಗೆ ಸಂತೋಷ, ಆ ಸಣ್ಣ ಹುಡುಗಿ ಅಂತ ಇವತ್ತು ಕರ್ಕೊಂಡು ಬಂದಿದ್ದೀರಿ. ಯಾಕಂತ ಹೇಳಿದರೆ ಯಾರು ಇತಿಹಾಸ ತಿಳಿದುಕೊಳ್ತಾರೆ ಅವ್ರು ಮಾತ್ರ ಇತಿಹಾಸ ನಿರ್ಮಾಣ ಮಾಡ್ತಾರೆ. ಹಿಂದಿನ ಇತಿಹಾಸ ಯಾರಿಗೆ ಗೊತ್ತಿಲ್ಲ ಅವ್ರು ಮುಂದೆ ಇತಿಹಾಸ ಕೊಟ್ಟು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀವು ಹೆತ್ತವರು ಇಂಥ ವಿದ್ಯಾರ್ಥಿ ಕರ್ಕೊಂಡು ಬಂದಾಗ ಅವರಿಗೆ ವಾತಾವರಣ ಈಗಲ್ಲ, ವಿಚಾರ ಹೀಗಿತ್ತು ಮುಂದಿನ ಕಾಲದ ಅಂತ ಹೇಳಿ ಅವರಿಗೆ ಅವ್ರ ಮೈಂಡ್ ಓಪನ್ ಆಗಿ ಅವ್ರಿಗೆ ಆಸಕ್ತಿ ಬರ್ತದೆ. ಆದ ಕಾರಣ ಇಂಥ ವಿದ್ಯಾರ್ಥಿಗಳೆಲ್ಲ ಸಕ್ರಿಯವಾಗಿ ಭಾಗವಹಿಸುವಂಥ ವಾತಾವರಣ ಬಹುಶಃ ನಿಮ್ಮಿಂದ ಆಗಲಿ ಅಂತ ಬಹುಶಃ ನಮ್ಮನ್ನೆಲ್ಲ ಕೂಡ ಇಲ್ಲಿ ಆಹ್ವಾನಿಸಿದಿರಿ. ನಾನು ಕೂಡ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ನಾನು ಇವತ್ತು ನಿಮ್ಮನ್ನು ಆಹ್ವಾನಿಸ್ತೇನೆ. ತಾವೆಲ್ಲರೂ ಕೂಡ ಇದಕ್ಕೆ ಬರಬೇಕನ್ನು ನಾನು ಕೂಡ ಕೇಳಿಕೊಂಡು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ನೇಹ ವಾತ್ಸಲ್ಯ ಪ್ರೀತಿನ ವಿಶ್ವಗ ಪ್ರತಿಪಾದಿಸಾಯಿನಾರು.
ಅಂಚಿತ್ತಿ ಮಹಾನ್ ಚೇತನದ ಕಾರ್ಯಕ್ರಮ ಸ್ಪೀಕರ್ ಯುಟಿ ಖಾದರ್ನ ಮುತುವರ್ಜಿಡು ಕ್ಷೇತ್ರ ತಯಾರಾವೊಂದಿತ್ತದು. ಈ ಐತಿಹಾಸಿಕ ಕಾರ್ಯಕ್ರಮಡು ಮಾತೆರ್ಲ ಪಾಲ್ಪಡೆಯೋಡು ಪಂಡದು ವರ್ಕಳ ಶಿವಗಿರಿ ಕ್ಷೇತ್ರದ ಜ್ಞಾನತೀರ್ಥ ಸ್ವಾಮೀಜಿಲು ಲೆಪ್ಪು ಕೊರಿಯರು. സർവമത സമ്മേളനം ഏഷ്യയിൽ ആദ്യമായി സർവമത സമ്മേളനം വിളിച്ചു ചേർത്തത് ശ്രീനാരായണ ഗുരുവാണ് ആലുവയിൽ വെച്ച്. അതിൻ്റെ 100ാമത് വാർഷികം. നാരായണ ഗുരു സമാധിയായതിൻ്റെ 100ാമത് വാർഷികം 2 വർഷവും കൂടി ആകുകയാണ്. അത് തൊട്ടടുത്ത കഴിഞ്ഞ ദിവസം നമ്മുടെ രാഷ്ട്രപതി ശിവഗിരി മഠത്തിൽ വെച്ച് 3 വർഷം നീണ്ടു നിൽക്കുന്ന ആരാധനാക്രമങ്ങളുടെ ഉദ്ഘാടനം നിർവഹിച്ചു. ഈ സന്ദർഭത്തിലാണ് ഇവിടുന്ന് വി കെ ഹരിപ്രസാദും നമ്മുടെ പി മോഹൻ അവറുകളും ശിവഗിരി മഠത്തിൽ വരികയും അവരുമായി ഈ വിഷയം കർണാടകത്തിൻ്റെ മണ്ണിൽ ഇത് നടത്തണമെന്നുള്ള ആശയം സംസാരിക്കുകയും ചെയ്തതിൻ്റെ പശ്ചാത്തലത്തിൽ ആദ്യമേ ഇവിടെ ഒരു മീറ്റിംഗ് വിളിച്ചു ചേർത്തു. ആ മീറ്റിംഗ് കഴിഞ്ഞതോടുകൂടി ഹരിപ്രസാദും മോഹൻജിയും വിഷയെ വിട്ടു എന്ന് പറഞ്ഞ അർത്ഥം ഇതെൻ്റെ മണ്ഡലത്തിലാണ് ഈ പ്രോഗ്രാം നടക്കുന്നത് എന്നുള്ള ഉത്തമ ബോധത്തോടു കൂടി ശ്രീനാരായണ ഗുരുവിനോടുള്ളതായിരിക്കുന്ന അഭേദ്യമായിരിക്കുന്ന സ്നേഹത്തോടും വാത്സല്യത്തോടും പ്രേമത്തോടും കൂടി കർണാടകയുടെ സഭാ സ്പീക്കറും നിങ്ങളുടെ എല്ലാം ആരാധ്യ പുരുഷനുമായ നമ്മുടെ ഖാദർ സാറ് എൻ്റെ മണ്ഡലത്തിൽ ഈ പ്രോഗ്രാം നടക്കുന്നു, എൻ്റെ മണ്ണിൽ ഇത് നടക്കുന്നു എന്നുള്ള അഭിമാനം കൊണ്ട് എല്ലാ നടപടിക്രമങ്ങളും മാറ്റിവെച്ചുകൊണ്ട് എല്ലാ മീറ്റിങ്ങുകളിലും ബന്ധപ്പെട്ട് ഈ പ്രോഗ്രാമത്തിൽ നിങ്ങളുടെ എല്ലാം ആത്മാർത്ഥമായിരിക്കുന്ന സഹകരണം ഉണ്ടാകണമെന്ന് അഭ്യർത്ഥിക്കുന്നുണ്ട്. എന്തുകൊണ്ടെന്നാൽ കർണാടകത്തിൻ്റെ മംഗലാപുരത്ത് ഈ മണ്ണിൽ 2ാമത് ഒരു നമ്മുടെ ഭാഷയിൽ പറഞ്ഞാൽ ക്രിസ്തുവിൻ്റെ ഭാഷയിൽ പറഞ്ഞാൽ യേശു, ഇസ്ലാമിൻ്റെ ഭാഷയിൽ പറഞ്ഞാൽ നബി, ഹിന്ദുവിൻ്റെ ഭാഷയിൽ പറഞ്ഞാൽ നാരായണ ഗുരു 2ാമതൊരു വരവാണ്. ഏത്? ഈ 119 വർഷങ്ങൾക്ക് ശേഷം ഇവിടേക്ക് വരുന്ന, അല്ലെങ്കിൽ ആ മഠത്തിലുള്ള എല്ലാ സന്യാസിമാരും ഇവിടെ വന്ന് ഇവിടെയുള്ളതായിരിക്കുന്ന സമസ്ത ജനങ്ങളെയും ആശീർവദിക്കാൻ വരുന്ന ഈ സന്ദർഭം നിങ്ങളെല്ലാവരും അതിൽ പങ്കുകൊണ്ട് അതിനെ ധന്യമാക്കണമെന്ന് മാത്രമേ സ്വാമിജിക്ക് ഈ അവസരത്തിൽ പറയാനുള്ളൂ. അതിൻ്റെ ഏറ്റവും മുഖ്യ പങ്ക് ഇവിടെ ഈ മണ്ഡലത്തിൻ്റെ ഭാഗത്ത് ഹരിപ്രസാദ്ജി അതിനൊരു കാരണമായി എങ്കിൽ, മോഹൻജി അതിനൊരു കാരണമായി എങ്കിൽ, അതിവിടെ ഏറ്റവും ഭംഗിയായി നടത്തുന്നതിന് വേണ്ടി അഹോരാത്രം ഈ ഇരിക്കുന്ന എല്ലാവരും പരിശ്രമിക്കുകയാണ്. ഈ ഇരിക്കുന്ന എല്ലാവരെ പോലെയും ഒരു എളിയ ആളായി നിന്നുകൊണ്ടാണ് എൻ്റെ സ്ഥാനമാനങ്ങളോ ഇതൊന്നും നോക്കാതെ കൊണ്ട് എല്ലാ സദസ്സുകളിലും പോയിട്ട് നിങ്ങളുടെ സ്പീക്കർജിയാണ് ഇതിന് മുൻകൈ എടുത്ത് എന്ത് ചെയ്യുന്നത്, ഈ പരിപാടി വിജയിപ്പിക്കണം, എൻ്റെ മണ്ണിലുള്ളത് ആ ആശീർവാദം ഈ മംഗലാപുരത്ത് നിന്നല്ല കർണാടകത്തിന് 2ാമതും ആ ആശീർവാദം ആവശ്യമാണ് എന്നുള്ള കാഴ്ചപ്പാടോടുകൂടി ഈ പ്രോഗ്രാം മംഗളകരമാക്കി തീർക്കുന്നതിന് വേണ്ടിയിട്ടുള്ള എല്ലാ ശ്രമങ്ങളും നടത്തുന്നു. അദ്ദേഹത്തിനും നിങ്ങൾക്കും എല്ലാവർക്കും ഇതിൽ പങ്കെടുത്ത് ധന്യരായി നാരായണ ഗുരുവിൻ്റെയും ജഗദീശ്വരന്മാരുടെയും ആശീർവാദത്തിന് പാത്രീഭൂതരാകണമെന്ന് മാത്രം പറഞ്ഞുകൊണ്ട് എൻ്റെ വാക്കുകൾ നിർത്തുന്നു. ഹരി ഓം നാരായണ. ಇಂಚಿಪೊಗು ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಸೇರಿನಂಚ ಬೇತೆ ಬೇತೆ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆಯಿನ ಸ್ಪೀಕರ್ ಯುಟಿ ಖಾದರ್ಗೆ ಶ್ರೀಮತಿ ದೇವಕಿ ಉಳ್ಳಾಲ್ರೆನ ಮುತಾಲಿಕೆಡು ಅಭಿನಂದನೆ ಮಲ್ತೇರು. ಕೊಣಾಜೆ ಗ್ರಾಮ ಚಾವಡಿ ಬಿಲ್ಲವ ಸಮಾಜದ ಮಾಜಿ ಅಧ್ಯಕ್ಷರು ರವೀಂದ್ರ ಬಂಗೇರ, ಉಳ್ಳಾಲ ನಗರಸಭಾ ಮಾಜಿ ಉಪಾಧ್ಯಕ್ಷರು ಶ್ರೀಮತಿ ಸಪ್ನಾ ಹರೀಶ್, ಮಾಜಿ ಸದಸ್ಯರು ಶ್ರೀಮತಿ ವೀಣಾ ಶಾಂತಿ ಡಿಸೋಜಾ, ಕೊಣಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ನಜರ್ ಶಾ ಪಟ್ಟೋರಿ,
ಕಾಂಗ್ರೆಸ್ ವಕ್ತಾರರು ದಿನೇಶ್ ಕುಂಪಲ, ಉಳ್ಳಾಲ ನಗರ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ಅಮಿತಾ ಅಶ್ವಿನ್ ಪೂಜಾರಿ, ಉಳ್ಳಾಲ ಶ್ರೀ ಮಲರಾಯ ದೈವಸ್ಥಾನ ಸಮಿತಿ ಸದಸ್ಯರು ಗೋಪಾಲ್ ಬಂಡಿಕೊಟ್ಯ, ಉಳ್ಳಾಲ ಎನ್ಎಸ್ಯುಐ ಅಧ್ಯಕ್ಷರು ಸಾಹಿಲ್ ಮಂಚಿಲ, ಕಾಂಗ್ರೆಸ್ ಮುಖಂಡರು ಸುಹೈಲ್ ಕಂದಕ್, ಹರೀಶ್ ಕೊಣಾಜೆ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ನಮ್ಮ ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವರ ಪಣಪಿನ ವೇದವಾಕ್ಯ ಜಗತ್ತಿಗೆ ಸಾರದು ನಮ್ಮ ಪೂರೆಲ್ಲ ಈ ಜಗತ್ತಡು ದೇವರನ ಜೋಕುಲು ನಂಕಲ ಮೂಲು ಸ್ವಾಭಿಮಾನ ಬದುಕಲು ಹಕ್ಕೊಂಡು ಪಣಪಿನೇನು ಜಗತ್ತಿಗೆ ತೊಯ್ಪಾದ ಕೊರ್ನಾರು ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳು ಆರು ಕೇವಲ ಕೇರಳ ಪುಟ್ಟುಂಡಲ್ಲ ಇಡೀ ನಮ್ಮ ರಾಜ್ಯತ್ತು ದೇಶತ್ತು ವಿಶ್ವವ್ಯಾಪ್ತಿಯಾದ ಜಗದ್ಗುರು ಪಣಪಿನಂಚಿನ ಪುತ್ರರನ್ನು ಪಡೆಯಿನಾರು ಎಕಡೆ ಸಭಾಧ್ಯಕ್ಷರ ಪಣಲಕ್ಕನೆ ಯುರೋಪುಡ್ಲ ఆయన విశ్వమానవ జగద్గురు పనిపినదేನು ನಮ್ಮ ವ್ಯಾಟಿಕನ್ ಪೋಪು ಪನ್ಪನಾರು ಪೋಪು ఆయన ಪ್ರಕಟ ಮಲ್ದೇರು ಅವು ಐಕ ಸಾಕ್ಷಿಯಾದ ನಮ್ಮ ಸಭಾಧ್ಯಕ್ಷರಪ್ಪ ಇತ್ತೇರು ಅಂಚಾದ ಅಂಜನ ಒಂಜಿ ನಾರಾಯಣ ಗುರುಸ್ವಾಮಿನ ಈ ಕಾರ್ಯಕ್ರಮ ಮುಲ್ಪ ದಾಯ ಆಪುನ್ ಪಂಪನಕ್ಕೆ ದಾದ ಪಂಡ ನಾರಾಯಣ ಗುರುಸ್ವಾಮಿಲ ನಮ್ಮ ಗಾಂಧೀಜಿರ್ಲ 1924 ಇಸವಿಡು ನಮ್ಮ ಗಾಂಧೀಜಿ ಶಿವಗಿರಿಗೆ ಹೋದು ನಾರಾಯಣ ಗುರುಸ್ವಾಮಿನ ಆ ಸಂದರ್ಭಡು ಒಂಜಿ ಮಲ್ಲ ವೈಕಂ ಚಳವಳಿ ಪಂಪನ ಸಂದರ್ಭಡು ನಾರಾಯಣ ಗುರುಸ್ವಾಮಿನ ತುಯ್ಯರಪೋಯಿನಾರು ನಮ್ಮ ಗಾಂಧೀಜಿ ಆ ನಾರಾಯಣ ಗುರುಸ್ವಾಮಿನ ಅಹಿಂಸಾ ತತ್ವದ ಆ ಒಂಜಿ ಪ್ರೇರಣೆ ಅದು ನಾರಾಯಣ ಗುರುಸ್ವಾಮಿಲ ಆರ್ಲ ಬಾರಿ ಅಣ್ಣು ನಡೀತನ ಅಂಚಿನ ಸಂದರ್ಭ ಅವು 100 ವರ್ಷ ಆಂಡ್ ಅಂಚಾದ ಆ 100 ವರ್ಷದ ಒಂಜಿ ಶತಮಾನೋತ್ಸವವನ್ನು ನಮ್ಮ ಇತ್ತೇನೆ ನಂಗೆ ಪಲ್ನಕಣ್ಣೆ ಮೊರಣಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮೊರಣ ಉದ್ಘಾಟನೆ ಮಾಡ್ತಿತ್ತು ನಾಂಡ ಮೊರಾಣಿಂಚಿ ರಾಷ್ಟ್ರಪತಿಗಳು ಸ್ವೀಕರಿಕೆ ಹೋದು ಅಲ್ಪಲ ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಅಂಚನೆ ಕಡೆ ಸಭಾಧ್ಯಕ್ಷ ಪಲ್ನಕಣೆ ಯುರೋಪುಡು ಸುರುಕಾದ ಆ ಕಾರ್ಯಕ್ರಮ ಯುರೋಪುಡು ಐನು ಮಲ್ತು ನಂಗೆ ಜಗತ್ತಿಗೆ ಸಾರಿದ್ರು ಅಂಚಾದ ಈ ಕಾರ್ಯಕ್ರಮ ಕರ್ನಾಟಕಡು ದಾಯ ಔಡ್ ಪಂಡಾಂಡ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಸ್ಥಾಪನಾ ನಂತರ ಒಂಜಿ ದೇವಸ್ಥಾನ ಕರ್ನಾಟಕ ಇತ್ತನಾಂಡ ಅವು ಕುದ್ರೋಳಿ ಗೋಕರ್ಣದ ದೇವಸ್ಥಾನ ಅಂಚಾದ ಆ ಗೋಕರ್ಣನಾಥ ದೇವಸ್ಥಾನ ಸ್ಥಾಪನಾ ನಂತರ ಈ ಜಾಗಡ್ ಈ ಕಾರ್ಯಕ್ರಮ ಆವಡ್ ಪಣಪನ ದೃಷ್ಟಿಡ್ BK ಹರಿಪ್ರಸಾದ್ ಬೊಕ್ಕ ಭೀಮೋಂಡ ನಮ್ಮ ಶಿವಗಿರಿತ ಮಲ್ಲ ಸ್ವಾಮಿನಕಲು ಪಣ್ಣಾಗ ಐತ ಬಗ್ಗೆ ಹಾಕು ಮಲ್ಪುಗ ಪಣಪನ ಒಂಜಿ ದೃಷ್ಟಿ ಇತ್ತೇರು ಅಂಡ ಅವು ಬಹುಶಃ ಕೊಡು ಅವು ಬೆಂಗಳೂರ ಮೈಸೂರ ಓಲಾ ಹಾಪುನಂಚಿನ ಒಂಜಿ ಪರಿಸ್ಥಿತಿ ಇತ್ತೇನು ಅಂಡ ಅವೇನು ಮೂಳೆ ಮಲ್ಪಡೊಂದು ರಡ್ಡು ವಿದೊಟ್ಟು ಒಂಜಿ ಕುದುರೋಳಿ ದೇವಸ್ಥಾನ ಇತ್ತಂಡ ಬೊಕ್ಕೊಂಜಿ ಐಕೆ ಮಲ್ಲ ಮೂಲ ಆವಡೊಂದು ಐನು ಮುಲ್ಪ ಕೊಣತದ್ದು ಕಾರಣಕರ್ತರ ನಮ್ಮ ಸಭಾಧ್ಯಕ್ಷರು ಒಂದು ನೂದೆಕ್ನು ಸತ್ಯ ಆರ್ನ ಒಂಜಿ ಮುತ್ತುವರ್ಜಿಡ್ ಈ ಕಾರ್ಯಕ್ರಮ ಕೊಣಾಜದ ನಮ್ಮ ಮಣ್ಣಡು ಆ ಒಂದೊಂದು ಪಂಡ ಬರೀ ಖುಷಿ ಆಪುಂಡು ಶಿವಗಿರಿ ಮಠ ವರ್ಕಲ ಬೊಕ್ಕ ನಾರಾಯಣಗುರು ಅಧ್ಯಯನ ಪೀಠ ನಮ್ಮ ಉಂಡು ವಿಶ್ವವಿದ್ಯಾಲಯ ಉಂಡು ಐತ ಆಶ್ರಯಡು ಈ ಕಾರ್ಯಕ್ರಮ ಬಾರಿ ಪೊರ್ಲುಡು ಆಯರ ಉಂಡು ಐತೊಟ್ಟಿಗೆ రెండు ಮೂಜಿ ಕಾರ್ಯಕ್ರಮ ದಿಡ್ದಿ ಒಂದು ನಾನು ಒಂಜಿ ನಾರಾಯಣ ಗುರುಸ್ವಾಮಿ ಮಾ ಸಮಾಧಿಯಾದ 2028ಗೂ 100 ವರ್ಷ ಆಪುಂಡು ಒಂಜಿ ಆ ಕಾರ್ಯಕ್ರಮ ಬೊಕ್ಕೊಂಜಿ ನಾರಾಯಣ ಗುರುಸ್ವಾಮಿ 100 ವರ್ಷದ ಪಿರಾವಡು ನಮ್ಮ ಶಿವಗಿರಿಟ್ ಸರ್ವಧರ್ಮ ಸಮ್ಮೇಳನ ಮಲ್ತನಂಚಿನ ಒಂಜಿ ನೆನಪು ಅವಳ 100 ವರ್ಷ ಅಂಚಾದ ಈ ಮೂಜಿ ಕಾರ್ಯಕ್ರಮವನ್ನು ನಮ್ಮ ಈ ಕೊಣಾಜದ ಪುಣ್ಯ ಭೂಮಿಡ್ ನಮ್ಮ ದಿವಂದುಲ್ಲ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮನ ತೆರಿಯೋಡು ನಂಗೆ ಸರ್ವಧರ್ಮಲ ಒಂಜೆ ಗುರುಪಂಥಲಕನೆ ನಮ್ಮ ಅವಳ ನಮ್ಮ ಈ ಯಾರನ್ನ ಆ ಒಂಜಿ ಮಹತ್ವನು ತೆರೆಯೋಗೋಸ್ಕರ ನಮ್ಮ ಈ ಜಾಗಡ್ ಮಲ್ಲ ಕರಗ ಮಲ್ತೊಂದಿಲ್ಲ ನಿಕ್ಲೆ ಬಹುಶಃ ಕೊಣಾಜದ ಪರಿಸರ ಪೋಡದಲ್ಲಿ ಗೊತ್ತಾವು ಮಂಗಳೂರು ವಿಶ್ವವಿದ್ಯಾಲಯದ ನಮ್ಮ ಕೊಣಾಜ ಗ್ರಾಮ ಪಂಚಾಯತ್ ಎದುರದ ಮಲ್ಲ ಗ್ರೌಂಡ್ ಇತ್ತೆ ಅವಳು ದಿನಾಲ 100-200 ಜನ ಸೇರೊಂದಿತ್ತು ಮಲ್ಲ ಪೆಂಡಲ್ದ ಕೆಲಸ ಒಂದುಂಡು ಬಹುಶಃ ನಾನು ಒಂತ ಜನ ಒಪ್ಪುನು ಅಂಚಾದ ಈ ಕಾರ್ಯಕ್ರಮದ ಬಾರಿ ಮಲ್ಲ ಕಾರ್ಯಕ್ರಮ ಐತೊಟ್ಟಿಗೆ ನಮ್ಮ ಪೂಜ್ಯ ಸ್ವಾಮೀಜಿನಕಲ್ನ ಕೇಳಿಕೆ ಪ್ರಕಾರ ಐವ ಸ್ವಾಮಿನಕಲ್ನ ಯತಿ ಪೂಜೆ ನಕಲಿಗೆ ಸನ್ಮಾನದ ಒಂದು ಕಾರ್ಯಕ್ರಮವನ್ನ ನಮ್ಮ ಈ ಸ್ವಾಮೀಜಿಯನ್ನ ಮುತುವರ್ಜಿಡ್ ಅಲ್ಪ ಕಾಂಡೆ ಎತ್ತರ ಮಣಿಕದು ಕಾಂಡೆ 9 ಗಂಟೆಗೆ ಯತಿ ಪೂಜೆ ಕಾರ್ಯಕ್ರಮ ನಡಪುಂಡು ಐದು ಬೊಕ್ಕ ಒಂತ ಮಿಡ್ಲ್ ಸಂದರ್ಭಡು ಒಂದು ಎಲ್ಲಿಯ ಸಂಸ್ಥೆ ಕಾರ್ಯಕ್ರಮ ಅದು 11 ಗಂಟೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರ್ತದೆ ಅಲ್ಪ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಯರುಂಡು ಅವು ಅದು ಮಧ್ಯಾಹ್ನ ಒಣಸು ಇದಕ್ಕೆ ಮಧ್ಯಾಹ್ನ ಬೊಕ್ಕ ಸರ್ವಧರ್ಮ ಸಮ್ಮೇಳನ ಆಯರುಂಡು ಬಹುಶಃ ಅದಕ್ಕೆ ಮನಮಲ್ಲ ಗಣ್ಯಮಾನ್ಯರು ಅತಿಥಿಗಳು ನಮ್ಮ ಮೂಜಿ ಸಮಾಜದ ಹಿಂದೂ ಸಮಾಜದ ಕ್ರಿಶ್ಚಿಯನ್ ಸಮಾಜದ ಮುಸ್ಲಿಂ ಸಮಾಜದ ಮನಮಲ್ಲ ಗುರುಕುಣಗಳು ಬರ್ತದೆ ಅಲ್ಪ ನಂಗೆ ಸರ್ವಧರ್ಮ ಸಮ್ಮೇಳನದ ಒಂಜಿ ನೆಲ್ಲ ನಂಗೆ ಮನೆಯರು ಅಂಚಾದ ಈ ಕಾರ್ಯಕ್ರಮ ಬಾರಿ ಪೊರ್ಲುದ ಕಾರ್ಯಕ್ರಮ ನಾವು ಪೂರ ಸೇರಿದು ಈ ಕಾರ್ಯಕ್ರಮ ಸಾಕ್ಷಿ ಅವಡು ಬಹುಶಃ ನಮ್ಮ ಒಂಜಿ ಯೋಜನೆ 10,000 ಜನ ಸೇರಿನ ಯೋಜನೆ ಇತ್ತು ನಾನು ಬಹುಶಃ ಇತ್ತದನ್ನ ವಾತಾವರಣ ತುನಗ ಒಂದು 25,000 ಹೆಚ್ಚ ಜನ
ಸೇರ್ನಂಚಿನ ಒಂಜಿ ನಂಗೆ ನಿಶಾನ ತೋಜುಂದುಂಡು ಅಂಚಾದ ಈ ಒಂಜಿ ನಮ್ಮ ಉಳ್ಳಾಳದ ಮನ್ನಡು ಅವಳ ಕೊಣಾಜರು ನಮ್ಮ ವಿಧಾನಸಭಾ ಅಧ್ಯಕ್ಷರನ್ನ ಈ ಕ್ಷೇತ್ರದ ಆಪುನ ಒಂಜಿ ಕಾರ್ಯಕ್ರಮವು ನಮ್ಮ ಪೂರೇ ಇಲ್ಲ ಬಹುಶಃ ಒಂದು ಜಾತಿಯನ್ನು ಮೀರ್ದು ಪಕ್ಷವನ್ನು ಮೀರ್ದು ಧರ್ಮವನ್ನು ಮೀರ್ದು ಆಪುನಂಚಿನ ಕಾರ್ಯಕ್ರಮ ಅಂಚಾದ ನಾವು ಪೂರ 10 ಪೆಜ್ಜೋಕ್ಲು 1 ಪೆಜ್ಜೋಕ್ಲು ಸೇರ್ದು ಆಣಿ ಕಾಂಡೇರ್ದು ಬೈಜ ಮುಟ್ಟಾಪುನ ಕಾರ್ಯಕ್ರಮಗೂ ನಿಖಲ ಸಂಪೂರ್ಣ ಸಹಾಯ ಸಹಕಾರವನ್ನು ಕೇಳೋದಿಲ್ಲ ಐತೊಟ್ಟಿಗೆ ನೆಕ್ ನಮ್ಮ ಮಸ್ತ್ ರಡ್ಡು ಮೂಜಿ ಸಭೆಯನ್ನು ನಮ್ಮ ಸಭಾಧ್ಯಕ್ಷರನ್ನ ಅಧ್ಯಕ್ಷತೆ ಮಲ್ತ ಐತೊಟ್ಟಿಗೆ ಯೂನಿವರ್ಸಿಟಿ ಬೇತೆ ಬೇತೆ ಸಭೆಯನ್ನು ನಾವು ಮಲ್ತೊಂದಿಲ್ಲ ಅಂಚನೆ ಎಲ್ಲಂಜಿ 30 ತಾರೀಕು ದಾನಿ ಬಯ್ಯಡ 5 ಗಂಟೆಗೆ ಮಂಗಳೂರು ವಿಶ್ವವಿದ್ಯಾಲಯದ ಸೆನೆಟ್ ವಾಲ್ ನಿಂತ ಮಲ್ಲ ಒಂಜಿ ಸಭೆ ಉಂಡು ಐಕ್ ಬಹುಶಃ ನೆಟ್ ಹೆಚ್ಚಿನ ಅಕ್ಕಲನ್ನ ಇಂಕರು ಪುದರ ನೈಟ್ ಸಮಿತಿಗೆ ಸೇರ್ಸದ ಒಂದು ವೇಳೆ ಸಮಿತಿಗೆ ಸೇರ್ಸಾಯ್ತಿಂದಲ್ಲ ನಮ್ಮ ಪೂರ ಸ್ವಯಂ ಸೇವಕರಾದ ಆ ಕೆಲಸ ಪೊರ್ಲು ಮಂದುಕೋಡು ನೆಟ್ಟು ನಮ್ಮ ಪೂರ ಆ ಒಂಜಿ ನಮ್ಮ ತುರುಟ ನಮ್ಮ ದೇವರನ್ನ ಚಾಕರಿ ಮಲ್ಪುಣಾಕು ನಮ್ಮ ಪೂರ ಚಾಕರಿ ಮಲ್ಪುಣಾಕು ಅಂಚತ್ತು ಪ್ರತಿ ಒಳ್ಳೆ ಬತ್ತದ ಆಡಿದ ಕೆಲಸ ಏತು ಜನ ನಂಗೆ ಇತ್ತಲ್ಲ ಒಂದು ಅಲ್ಪ ನಮ್ಮ ಮುಲ್ಪ ದೇವಕ್ಕೆ ಒಂಚೂರು ಬಂಗಾಪುಣ ಬಂಡದು ನಮ್ಮ ಅಮಿತಕ್ಕನ್ನು ಮುಲ್ಪ ಜವಾಬ್ದಾರಿಗೆ ನಮ್ಮ ಪಾಡ್ದ ಆರ್ನ ಒಂಜಿ ಒಟ್ಟಿಗೆ ನಿಕ್ಕಲು ಪೂರ ಆತು ಜನಕ್ಕಳು ಬತ್ತದ ಅಲ್ತ ಕಾರ್ಯ ಭವಿಷ್ಯ ಇಂಗ್ಲ ಅಮಿತಕ್ಕಾಗಿ ಒಂಜಿ ಮೆಲ್ಲ ಜವಾಬ್ದಾರಿ ಕೊಡ್ತದೆ ಅದ ಬಣ್ಣಾಂಡ ಇಡೀ ಜನಕ್ಲೆಗೆ ಒಂಜಿ ನೀರು ಪಟ್ಟಣ ಅಂಚಿನ ಒಂಜಿ ಪ್ರಧಾನ ಸಂಚಾರಕ್ಕೆ ಕೊರ್ತ ದಯಪಂಡ ಉಳ್ಳಾಳದ ಪೂರ ಜನ ಪತ್ತದ ಪ್ರತಿಯೊಬ್ಬರ ಬಾಜಲನಗ ನೀರು ವ್ಯವಸ್ಥೆ ಮಾಡ್ಕೊಂಡು ಮೆಲ್ಲ ಜವಾಬ್ದಾರಿ ಕೊರ್ತ ಅಂಚ ಈ ರೊಟ್ಟಿಗೆ ಉಳ್ಳಾಳದ ಪರಿಸರ ಜನಗಳು ಎತ್ತೊಂದು ಬತ್ತದ ಕಾರ್ಯಕ್ರಮ ಪೊರ್ಲು ಮಲ್ದ ಕೋರಣ ಪಂಡೊಂದು ಹೆಚ್ಚ ಪಾತ್ರ ಅಂದ್ರೆ ದಯಮಾಲ ಪ್ರಾರ್ಥನೆ ಮಾಡ್ಬೋದು ದಯಪಂಡ ಶತಮಾನದ ಕಾರ್ಯಕ್ರಮ ಒಂಜಿ ರಡ್ನೆ ಮಂಗಳೂರು ವಿಶ್ವವಿದ್ಯಾಲಯದ ಆವರಣಾಪಣ ಕಾರ್ಯಕ್ರಮ ಒಂಜಿ ರೆಕಾರ್ಡ್ ಆದವರಿ ಉಂಡು ದಯವಂಡ ಆ ಮಂಗಳೂರು ವಿಶ್ವವಿದ್ಯಾಲಯದ ಒಂಜಿ ಕಡತ್ತಡು ಈ ಕಾರ್ಯಕ್ರಮ ರೆಕಾರ್ಡ್ ಆದವರು 400 ವರ್ಷ ಬೋಣಲ್ಲ ಇಂಚಿನ ಸಂದರ್ಭ ಇಂಚಿನ ಕಾರ್ಯಕ್ರಮ ತುಂಬ ಒಂಜಿ ದಾಖಲೆ ನಮ್ಮ ಯೂನಿವರ್ಸಿಟಿ ತಿಕ್ಕೊಂಡು ಐತೊಟ್ಟಿಗೆ ಬೊಕ್ಕೊಂಜಿ ಮಲ್ಲ ವಿಷಯದ ಪಂಡ ಬಂಡ ಅವಳು ದಾಯ ಆವಡ್ ಪಂಡ ನಾರಾಯಣಗುರು ಸ್ವಾಮಿನ ಅಧ್ಯಯನ ಪೀಠ ಅಲ್ಪ ಸ್ಥಾಪನೆ ಆಯ್ತಂಡು ಐಟ್ಲೇ ಪಂಡ ಒಟ್ಟು 24 ಅಧ್ಯಯನ ಪೀಠಗಳು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಉಂಡು ಅಂಡ ಸ್ವಂತ ಕಟ್ಟಡ ಪುಣ ಪೀಠ ಬಂಡ ನಾರಾಯಣಗುರು ಸ್ವಾಮಿನ ಅಧ್ಯಯನ ಪೀಠ ಮಾತ್ರ ಇತ್ತೇನೆ ಸಾಧಾರಣ 1 ಕೋಟಿ 5 ಲಕ್ಷ ರೂಪಾಯಿ ಅದು ಒಂದೇ ಭಾಗದ ಕೆಲಸ ಆತಂದು ಐಕೆ ಟೋಟಲ್ ನಾಳೆ ಕೂಡ 5 ಕೋಟಿ ರೂಪಾಯಿದ ನಲ್ಲಾಯ್ಕೆ ಕೊರತೆ ಉಂಡ ಅಂಡ ನಮ್ಮ BK ಹರಿಪ್ರಸಾದ್ ಬೊಕ್ಕ ವಿಧಾನಸಭಾ ಅಧ್ಯಕ್ಷರ ಮುತುವರ್ಜಿಡು ಐಕೆ ಇತ್ತೇನೆ 3 ಕೋಟಿ ರೂಪಾಯಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸ್ಯಾಂಕ್ಷನ್ ಮಾಡ್ತಾರೆ ಅಂಚಾದ ಆ ಕಾರ್ಯಕ್ರಮದ ಒಂಜಿ ಹಂತದ ಉದ್ಘಾಟನೆ ಬೊಕ್ಕ 2ನೇ ಹಂತದ ಶಂಕುಸ್ಥಾಪನಾ ಕಾರ್ಯಕ್ರಮ ಬಹುಶಃ ಅವಳು ಅದೆಲ್ಲ ಬರೋದು ಆ ಕಾರ್ಯಕ್ರಮ ನಡಪುಣ ವ್ಯವಸ್ಥೆ ಉಂಟು ಅಂಚಾದ ಬಾರಿ ಮಲ್ಲ ಮಟ್ಟದ ಒಂಜಿ ನಾರಾಯಣಗುರುನ ಜ್ಞಾನ ದೇಗುಲ ಬಹುಶಃ ನಾರಾಯಣಗುರುನ ಜ್ಞಾನ ದೇಗುಲ ಪಂಡ ಸರ್ವಧರ್ಮದ ಕುಲು ಸೇರ್ನ ಅಂಚಿನ ಒಂಜಿ ಕ್ಷೇತ್ರ ಆ ನಾರಾಯಣ ನಮ್ಮ ಯೂನಿವರ್ಸಿಟಿ ಆ ಒಂಜಿ ದೇಗುಲ ಯಾರು ಪೂರೆಗಳ ಪೋದಲ್ಪ ನಮ್ಮ ಚಿಂತನೆ ಮಂಥನ ಮಾಡ್ಕೊಂಡು ಒಂಜಿ ಮಲ್ಲ ಒಂಜಿ ಅಂದುಲ ಅಲ್ಪ ಉಂಡು ಅಂಚಾದ ನೆಕ್ ಪೂರೆಗಳ ನಿಕ್ಕಲು ಸಾಕ್ಷಿ ಬೋತಾಡು ಪಂಡೊಂದು ನಿಕ್ಕಲ್ನ ಸಹಕಾರ ನಡವಳಿಕೆ ಏನೊಂದು ಎಲ್ಲಂಜಿದ ರಡ್ಡ ಐತೊಟ್ಟಿಗೆ ಬೊಕ್ಕೊಂಜಿ ನಿಕ್ಕಲ ವಿನಂತಿದ ಪಂಡಾಂಡ ಒಂದು ಮಲ್ಲ ಕಾರ್ಯಕ್ರಮ ಸಾಧಾರಣ ಮುಖ್ಯಮಂತ್ರಿಗಳು ಏರ್ಪೋರ್ಟ್ ನೋಡುದು ಅಡೆಪೋಪನ ಅಂಚಿನ ಪ್ರತಿ ಒಂಜಿ ರಸ್ತೆ ಎಲ್ಲ ಅವು ತಳಿರು ತೋರಣ ಬಂಟಿಂಗ್ಸ್ ಬೊಕ್ಕ ನಮ್ಮ ಲೈಟಿಂಗ್ ಮಿಂಚೋಡು ಒಂದು ನಮ್ಮ ಹಿರಿಯಾಕ್ನ ಒಂಜಿ ಐತ ಅಧಿಕ ರಕ್ಷಕರ್ನಕ್ಲ ಒಂಜಿ ಪನ್ನೊಂದುಳ್ಳಿ ಅಂಚಾದ ನಿಕ್ಕಲು ನಿಕ್ಕಲಿಗೆ ಬಂಡ ಮುಲ್ಪಾಲ ಪಾಡೋಳಿ ಅಣ್ಣ ತೊಕ್ಕೋಟುಡ್ದು ಅಂಚಿಗೆ ಏತು ಉದ್ದ ಉಂಡ ಆತು ಉದ್ದ ಒಂದಿಗಳು ಬ್ಯಾನರ ಬಂಟಿಂಗ್ಸ ಲೈಟಿಂಗ್ ಪಾಡ್ದು ಆ ಒಂಜಿ ಕಾರ್ಯಕ್ರಮವನ್ನು ಮಲ್ಲ ಮಟ್ಟು ದಯ ಪಂಡಾಂಡ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ನಮ್ಮ ಕರಾವಳಿ ಪ್ರದೇಶದ ಒಂಜಿ ಪೊರ್ಲುನು ತೂದು ಅಲೆಗಳ ಖುಷಿ ಅವಡು ನಮ್ಮ ಹೂ ಕೂಡ ಕೇಳಿಕೆ ದೀತನ ಐನ ಅವೇ ಸ್ಟೇಜ್ ನಂಗೆ ಅಣದ ಐನ ಕೊಲ್ಪಿನಂಚಿನ ಒಂಜಿ ಖುಷಿ ಅವಡು ಐಕ್ಯ ನಮ್ಮೊಬ್ಬರ ಖುಷಿ ಮಲ್ಪಡು ಪಂಡೊಂದು ಡಿಸಿಸಿ ಸದಸ್ಯರು ಶ್ರೀಮತಿ ದೇವಕಿ ಉಳ್ಳಾಲ್ ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು ನಮ್ಮ ಒಂಜಿ ನಮ್ಮ 3 ತಾರೀಕದ ನಾರಾಯಣ ಗುರುನ ಒಂದು ಕಾರ್ಯಕ್ರಮದ ಬಗ್ಗೆ ಐತ ಬಗ್ಗೆ ನಮ್ಮ ಒಂದು ಸ್ವಾಮೀಜಿಗಳು ಬೈದೇರು ಬೊಕ್ಕ ನಮ್ಮ ವಿಧಾನಸಭಾ ಅಧ್ಯಕ್ಷರಾಯಿನ ನಮ್ಮ ಖಾದರ್ ಸರ್ ಬೈದೇರು ಮತ್ತು ನಿನ್ನೆ ನಮ್ಮ ಬತ್ತಿನ ಮಾತುಗಳು ಒಂದು ಸ್ವಾಗತ ನಿಕ್ಲೆಲ್ಲ ಮಾತಾಡಿದ ಸ್ವಾಗತ ಕೊರೊಂದು ಮತ್ತು ಅರೆ ದಾಪಿನ ಕೆಲಸ ನಾನು ಖಂಡಿತ ಮಾಡ್ತೇವೆ ನಮ್ಮ ತೋಂದಿಲ್ಲ ನಮ್ಮ ಈ ಪರಿಸರ ಏತ್ ಕೆಲಸ ಮಾಡ್ತೊಂದಿರ್ಲೇರು ಹೆಚ್ಚಿನ ಮಾತ ಮಾಡ್ತೇರು ನಮ್ಮ ಕಾಲಿ ಈ ಕೈತಲ್ದೇನು ಮಾತ್ರ ನಮ್ಮ ಪಂತ ದೂರದೇನಾಯ್ತು ದೂರದೇನು ಉಂಡು ಮಾಡ್ತೊಂದಿರ್ಲೇರು ಅಂಚನೆ ನನ್ನೆಲ್ಲ ನಿಕ್ಲಿದ ಅದೆಲ್ಲ ಕೆಲಸದ ಅವಶ್ಯಕತೆ ಇರ್ತದೆ ಕೆಲಸವನ್ನು ಬೇತದಲ್ಲತ್ತೆ ಒಂದು ರಸ್ತೆದನ್ನ ಪಪ್ಪಿನ ನೀರ್ದನ್ನ ಒಂದು ಇತ್ತು ನನ್ನ ನಿಕ್ಲಿ ಬಂದಲ್ಲಿ ನಮಗೆ ಲೆಪ್ಪುನ ಹೋಗ್ಕೊಂಡು ಬರ್ತದೆ ನಮ್ಮ ಕೈಗೆ ತಿಕ್ಕೊಂಡಂಚಿನ ನಮ್ಮ ಅಧ್ಯಕ್ಷರು ಅದಕ್ಕೆ ನಮ್ಮ ಮಾತನ್ನೆಲ್ಲ ಪಡುವ ಸ್ವಾಗತ ಕೋರೊಂದು ಅಂಚನೆ ನಮ್ಮ ಗುರುಕುಲ ಶಿವಗಿರಿ ಮಠದ ಆರ್ಲ ನಮ್ಮೊಟ್ಟಿಗೆ ಬೈದೇರು ಅದಕ್ಕೆ ತುಳು ಪಾತ್ರ ಅಂತ ಬರ್ಪೂಜಿ ಕನ್ನಡ ಪಾತ್ರವರಿಗೆ ಕನ್ನಡ ಗೊತ್ತುಂಡಿಗೆ ಒಂಚೂರು ನಮ್ಮ
ಹೊಂದಾಣಿಕೆ ಮಾಡ್ತಂದು ಪೋಯಿ ಬಂದಕ್ಕೆ ಒಂದು ಅರೆಗಳ ಸ್ವಾಗತ ಕೊರೊಂದು ಅಂಚನೆ ಬೈದಿನ ನಮ್ಮ ದಿನೇಶ್ ಕುಂಪಲ ನಮ್ಮ ರವಿ ಎಣ್ಣೆ ಬಜಾರ್ ಸುವೇಲ್ ಕಂದಕ ಮಾತೆರೆಗಳ ಸ್ವಾಗತ ಕೊರಂದು ಮತ್ತೆ ಇನ್ನು ಬೈದಿನ ಮಾತೆರೆಗಳ ನಮ್ಮ ಕೈ ತರದ ಜನಕ್ಕೆ ಮಾತೆರೆಗಳ ಸ್ವಾಗತ ಕೊರೊಂದು ನಮ್ಮ ದುಮ್ಮದ ಕಾರ್ಯಕ್ರಮಕ್ಕೂ ಮುಂದಾಡಿ ದೀಕ ಬಂದು ಕೇಳೋದು.